ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಮತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವತಿಯಿಂದ ಮಲಬಾರ್ ವಿಶ್ವರಂಗ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಂಗಭೂಮಿಯ ಖ್ಯಾತ ಸಾಧಕರನ್ನ ಸನ್ಮಾನಿಸಲಾಯಿತು. ಎನ್.ಆರ್. ಬಲ್ಲಾಳ್, ಲಕ್ಷ್ಮಣ್ ಮಲ್ಲೂರು, ಗಂಗಾಧರ ಕಿದಿಯೂರು, ಶಶಿಕಲಾ ಜೋಶಿ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಗಿಲಿಗಿಲಿ ಮ್ಯಾಜಿಕ್ ಖ್ಯಾತಿಯ ಪ್ರೊಫೆಸರ್ ಶಂಕರ್, ಮಲಬಾರ್ ಗೋಲ್ಡ್ನ ಹಫೀಜ್ ರೆಹಮಾನ್, ರಾಘವೇಂದ್ರ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಒಂದು ಪ್ರಧಾನ ಅಂಗವೇ ನಮ್ಮನ್ನ ಒಂದು ಇಲ್ಲಿ ಸನ್ಮಾನಿಸಿದ್ದು ಬಹಳ ಖುಷಿ ಆಯಿತು. ನಮ್ಮ ಎಲ್ಲೆಲ್ಲಿ ಹೋಗಿ ಯಾರದೋ ಇದರಲ್ಲಿ ನಾವು ಸನ್ಮಾನ ಪ್ರಶಸ್ತಿ ಸ್ವೀಕರಿಸುವುದಕ್ಕಿಂತ ಇಲ್ಲಿ ನಮ್ಮವರ ಇದರಲ್ಲೇ ಈ ಒಂದು ಪ್ರಶಸ್ತಿಯನ್ನು ನಾವು ಸ್ವೀಕರಿಸುವುದಕ್ಕೆ ಬಹಳಷ್ಟು ಖುಷಿ ಕೊಟ್ಟಿದೆ. ಈಗ ಬಳ್ಳಾಳರು ಹೇಳಿದ ನಂತರ ನನಗೆ ಮತ್ತೆ ಮಾತಾಡಲಿಕ್ಕೆ ಅವರು ವಿವರವಾಗಿ ಎಲ್ಲ ಹೇಳಿದ್ದಾರೆ. ಮಲಬಾರ್ ಗೋಲ್ಡ್ನವರು ನಮಗೆ ಕನಕಾಭಿಷೇಕದ ಒಂದು ಅನುಭವವನ್ನು ತಂದರು. ಇದರ ರೂವಾರಿ ರವಿರಾಜ್ ಅವರು ನಮ್ಮ ಭಾರಿ ಆತ್ಮೀಯರು. ಏನಿದ್ರು ಸಾಹಿತ್ಯವಾಗಿ ಇಲ್ಲಾಂದ್ರೆ ಸಾಂಸ್ಕೃತಿಕವಾಗಿ ಏನಾದ್ರೂ ಇದ್ರೆ ಫಸ್ಟ್ ಹಫೀಜಾರೆ ಏನಾದ್ರು ಇದೆಯಾ, ನಮ್ಮ ಹೀಗೆ ಮಾಡ್ತಾ ಇದ್ದೀವಿ, ಬಹಳ ಖುಷಿಯಾಗಿ ಕೇಳ್ತಾರೆ, ನಾವು ಖುಷಿಯಾಗಿ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಸಾಹಿತ್ಯದಲ್ಲೆಲ್ಲ ಸ್ವಲ್ಪ ಅದರ ಬಗ್ಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ಆ ಕಡೆಯಿಂದ ಗಾಳಿ ಬರೋದು ಸ್ವಲ್ಪ ಆ ಕಡೆ ವಾಲಿ ಹೋಗ್ತೀವಿ. ನಾವು ಮೊದಲನೇದಾಗಿ ಹೇಳ್ತಾ ಇರಬೇಕು, ಇಲ್ಲಿ 5 ಜನರ ಹೆಸರನ್ನು ಸೂಚಿಸಿದ್ದೀವಿ. ನಮ್ಮ ಈ ಜ್ಯುವೆಲ್ರಿ ಫೀಲ್ಡ್ ಅಲ್ಲಿ ಹೇಳೋದಿದ್ರೆ ಈ ರಂಗಭೂಮಿಯಲ್ಲಿರುವ ಹರಳುಗಳಲ್ಲಿ ಒಂದು 5 ವಜ್ರಗಳನ್ನು ಮಾತ್ರ ನೀವು ಎತ್ತಿ ತಗೊಂಡಿದ್ದೀರಿ. ವಜ್ರಗಳು ಇದೆ, 5 ವಜ್ರಗಳು. ಅವರ ಸಾಧನೆ, ಅವರು ಮಾಡಿರುವಂತಹ ರಂಗಭೂಮಿಯ ಟೆಲಿವಿಷನ್ಗಾಗಿ ಕಂಠದಾನ, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಹೆಸರಾಂತ ಪತ್ರಿಕೆಗಳಿಗೆ ಲೇಖನಗಳು, ಇವೆಲ್ಲ ಇವರ ಹವ್ಯಾಸವೂ ಹೌದು. ಖ್ಯಾತ ಬಿ.ಆರ್. ಚೋಪ್ರಾರವರ ಮಹಾಭಾರತ ಟಿವಿ ಧಾರಾವಾಹಿಯ ಸಹ ನಿರ್ದೇಶನ, ನೃತ್ಯ. ಇನ್ನೊಂದು ಅನುಭವ ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಮಂಗಳೂರು. ಮಲಬಾರ್ ವಿಶ್ವರಂಗ ಪುರಸ್ಕಾರ. ಬಾಲ್ಯದಲ್ಲೊಂದು ಕನಸು ಕಂಡು ಬಾಳಿನೊಳಗೊಂದು ಸಂಕಲ್ಪಗೈದು